ಮಂಗಳೂರಿನ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ 21ನೇ ಬ್ಯಾಚ್ನ ಬಿಎಸ್ಸಿ ಹಾಗೂ 23ನೇ ಬ್ಯಾಚ್ನ ಜಿಎನ್ಎಂ ಕೋರ್ಸ್ಗಳ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಕಾರ್ಯಕ್ರಮವು ನಗರದ ಕುಂಟಿಕಾನ ಎಜೆ ಆಸ್ಪತ್ರೆಯ ಎಜೆಐಎಂಎಸ್ ಆಡಿಟೋರಿಯಂನಲ್ಲಿ ಮಂಗಳವಾರ ನಡೆಯಿತು. ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆಯ ಎಜೆಐಎಂಎಸ್ ಆಡಿಟೋರಿಯಂನಲ್ಲಿ ಕಾಲೇಜ್ ಆಫ್ ನರ್ಸಿಂಗ್ನ 21ನೇ ಬ್ಯಾಚ್ನ ಬಿಎಸ್ಸಿ ಹಾಗೂ 23ನೇ ಬ್ಯಾಚ್ನ ಜಿಎನ್ಎಂ ಕೋರ್ಸ್ನ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಬೆಂಗಳೂರಿನ ಎಇಎಸ್ಐ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಡಾಕ್ಟರ್ ಭಾರತಿ ಎಂ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನರ್ಸಿಂಗ್ ಸೇವೆಗೆ ಸೇರುವ ವಿದ್ಯಾರ್ಥಿಗಳು ಸ್ವ ಇಚ್ಛೆಯಿಂದಲೇ ಬರಬೇಕು. ಈ ವೃತ್ತಿಗೆ ಬರುವಂತಹ ವಿದ್ಯಾರ್ಥಿಗಳು ಮನಸಾರೆ ಒಪ್ಪಿಕೊಂಡು ಸೇವಾ ಮನಸ್ಸಿನಲ್ಲಿ ಇರಬೇಕು ಎಂದರು. This profession requires people with lot of zeal, junoon. There has to be lot of junoon to get into this profession because it has got many challenges ahead. Challenges related to maintenance of its status. As you all are aware that yet we are to achieve some stable status, we are already wavering. ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕಿ ಆಶ್ರಿತಾ ಪಿ ಶೆಟ್ಟಿ ಅವರು ಗಣ್ಯರನ್ನ ಸ್ವಾಗತಿಸಿದರು. So the nurses are in high demand not only in India but also abroad. It's very much necessary to upgrade yourself with all the necessary credentials required to render quality patient care at any given situation. We, the management, have tried to provide the best opportunity as well as by providing you with the best infrastructures, quality teachers, library facilities that will enhance your ability to grow in your profession. ಇದೇ ವೇಳೆ ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ ಡಾಕ್ಟರ್ ಲಾರಿಸಾ ಮಾರ್ಥಾ ಸಾಮ್ಸ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.